ಹೇಳ್ಕೊಡ್ತಾರೆ ಎರಡು ಮಾತು, ಎಲ್ಲರೂ ಶಾಂತಿಯಿಂದ ಕೇಳಿ, ಯಾರು ಗಲಾಟೆ ಮಾಡಬೇಡಿ. ಲಾಸ್ಟ್ ಚಪ್ಪಾಳೆ ಎರಡು ಚಪ್ಪಾಳೆ ಹೊಡಿಲೇಬೇಕು ಬಿಸ್ಪರ್ದಲ್ಲಿ. ನನ್ನ ಹೆಸರು ಪ್ರಭಾಕರ್ ಅಂತ, ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋದು. ವರ್ಕ್ ಮಾಡ್ತಾರೆ ಲ್ಯಾಂಡ್ ಮಾರ್ಕ್ ಕಂಪ್ನಿ. ಇಲ್ಲಿ ಇರೋದು ಯಾವ ಬೈಕ್ ನಿಮ್ದು? 220. ಲ್ಯಾಂಡ್ ಮಾರ್ಕ್ ಕಂಪನಿ. ಮನೆ ನಂಬರ್ ಕೊಡ್ತಾರೆ, ಹೇಳಪ್ಪ, 2 ನಿಮಿಷ ಕೇಳಪ್ಪ. ಲ್ಯಾಂಡ್ ಮಾರ್ಕ್ ಗ್ರೂಪ್. ಎಷ್ಟೇ ರೈಡ್ ಇದು? ನಿಮ್ ಫಸ್ಟ್ ರೈಡ್ ಮುಂಚೆ ಎಲ್ಲ ಹೋಗಿರಾ? ರೈಡ್ ಹೋಗಿದ್ದೀರಾ ಬೈಕಲ್ಲಿ? ಎಷ್ಟು ಸ್ಪೀಡ್ ಹೋಗಿದ್ದೀರಾ? 220 ಅಲ್ಲ ಬ್ರೋ, ಯಾಕೆ ಎಲ್ಲಾದ್ರಲ್ಲೂ ರ್ಯಾಗಿಂಗ್ ಐತಿ ಇಲ್ಲಿ. ಗಾಡಿ ಕೊಟ್ರೆ ನಾನು ಈಗ ನಮ್ಮ ಪ್ರಭಾಕರ್ ಆಯ್ತಾಯ್ತು, ಶಾಂತಿ. ಪ್ರಭಾಕರ್ ಅವರು 2 ಮಾತು ಮುಗಿಸಿದ್ರು. ಚಪ್ಪಾಳೆ ಮೂಲಕ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ. ನೆಕ್ಸ್ಟ್ ನಮ್ಮ ಸ್ನೇಹಿತರಾದ ವಿಕಾಸ್ ಅವರು 2 ಮಾತು ಮಾತಾಡ್ತಾರೆ, ಶಾಂತಿ ರೀತಿ ಕೇಳಿ. ಹಾಯ್, ನನ್ನ ಹೆಸರು ವಿಕಾಸ್. ನಾನು ಬೇಸಿಕಲ್ ಅನ್ ಆರ್ಟಿಸ್ಟ್. ಲೈಕ್ ಕಮಿಂಗ್ ಟು ಮಾಡಲಿಂಗು, ಆಡ್ಸು, ಆಮೇಲೆ ಲೈಕ್ ಪ್ರೆಸೆಂಟ್ ಆಗಿ ಸೀರಿಯಲ್ ಮಾಡ್ತಿದ್ದೆ ಮುಂಚೆ. ನೀವ್ ಯಾಕೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರಿ? ಅಷ್ಟೇ. ಐ ಆಮ್ ಬೇಸಿಕಲ್ ಫ್ರಮ್ ಬ್ಯಾಂಗ್ಳೂರ್, JP ನಗರಲ್ಲಿ ಇರೋದು. ಇನ್ನೇನು ಬ್ರೋ, ಯಾವ್ಯಾವ ಸೀರಿಯಲ್ಸ್ ಎಲ್ಲ ಮಾಡಿದೀರಾ? ಸ್ವಲ್ಪ ಎಲ್ಲಿ ನೋಡ್ಬೋದು ನಾವು? ನಂದು ವಿಕಾಸ್ ಗೌಡ ಅಫಿಷಿಯಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದ್ರಲ್ಲಿ ಫಾಲೋ ಮಾಡಿ ಅದರಲ್ಲೆಲ್ಲ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ಆ್ಯಂಡ್ ಈ ರೈಡು ನಾವು ಯೂಶಲಿ ನನ್ನ ಕಸಿನ್ಸು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ. ಲೈಕ್ ಜಾಸ್ತಿ ಜನ ಹೋಗ್ತಾ ಇಲ್ಲ, ಪ್ರಾಬ್ಲಿ ಸಮ್ವೇರ್ ಒಂದು 7 to 8. ಲೈಕ್ ದಿಸ್ ಅ ನೈಸ್ ಟೀಮ್. ಲೈಕ್ ಖುಷಿ ಆಯಿತು. ಲೈಕ್ ನೀವು ಸೈನ್ಸ್ ತೋರ್ಸೋದು ಅದೆಲ್ಲ ನೈಸ್. ಅದೆಲ್ಲ ಶೋ ಎಲ್ಲ ಚೆನ್ನಾಗಿತ್ತು. ವಿಕಾಸ್ ಅವರು 2 ಮಾತು ಮುಗಿಸ್ತಾ ಇದ್ದಾರೆ, ಅವ್ರಿಗೊಂದು ಚಪ್ಪಾಳೆ ಮೂಲಕ ಬೀಳ್ಕೊಡುಗೆ ಸಮಾರಂಭ. RC KTM 200, ಟಾಪ್ ಸ್ಪೀಡ್ ಬಂದು 140, 138, 38. ವಿಶಾಲ್ ಅವರು ತುಂಬಾ ಅರ್ಜೆಂಟ್ ಇದ್ದಾರೆ. ವಿಶಾಲ್ ಅವರು ಗೊತ್ತಿಲ್ಲ, ವಿಶಾಲ್ ಹೋಗಿ ರೋಸ್ಟ್. ಈಗ ವಿಶಾಲ್ ಅವರು 2 ನಿಮಿಷ ಮಾತಾಡ್ತಾರೆ, ಅವ್ರು ಅರ್ಜೆಂಟ್ ಅಲ್ಲಿ ಇದ್ದಾರೆ, ಎಲ್ಲ ಶಾಂತಿ ರೀತಿಯಲ್ಲಿ ಕೇಳಿ ಮಾತಾಡಿ. ನನ್ನ ಹೆಸರು ವಿಶಾಲ್, ನಾನು JP ನಗರದಿಂದಲೇ ಬರ್ತಿರೋದು. ನನ್ನ ಅಲಿಯಾಸ್ ಅಲ್ಲಿಂದಲೇ ಬರ್ತಿದ್ದಾರೆ. ಆಮೇಲೆ ಯಾವ್ದನ್ನ ನೋಡ್ಕೊಂಡು ಚೋಟ ಇಂಜಿನಿಯರಿಂಗ್ ಫೈನಲ್ ಇಯರ್, ಕ್ಲಾಸಿಕ್ 350 ಓಡಿಸ್ತೀನಿ. ಯಾವ ಕಾಲೇಜ್ ಹೇಳ್ಬೇಕು? BIT. ಓಕೆ, ಸ್ವಾಮಿ ಕೊರಗಜ್ಜ ಮಲ್ಲಿಂಗೇಶ್ವರ ಇನ್ನೊಂದು ಟ್ರಯಲ್ಸ್ ಇದಂತೆ, ಸೊ ಅಲ್ಲೂ ಹೋಗೋ ಪ್ಲ್ಯಾನ್ ಇದೆ. ವಾಚ್ ಟವರ್ ಆಯಿತು. ಓಕೆ ಗೈಸ್,
ಬಂಡೆ ಮೇಲೆ ಬಂಡೆ. ಸುಸ್ತಾಯಿತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಅದು ಎಲ್ಲಿ ಬರುತ್ತೆ ಹೆಂಗೆ ಅಂತ. ಪಕ್ಕದಲ್ಲೊಂದು ಕೆರೆ ಥರ ಇದೆ, ಫಿಶಿಂಗ್ ಮಾಡ್ಬೋದು ಈ ಥರ ಎಲ್ಲ ಬಂದುಬಿಟ್ಟು. ಬಟ್ ಎಷ್ಟು ದೂರ ಬಂದು ಯಾವನು ಫಿಶ್ ಮಾಡ್ತಾನೆ. ಬಟ್ ಇಟ್ಸ್ ನೈಸ್ ಆ್ಯಕ್ಚುಲಿ, ನೈಸ್ ಎಕ್ಸ್ಪೀರಿಯನ್ಸ್. ಸೊ ವನ್ಯಜೀವಿಗಳು ಇರುವಂಥ ಕಾಡು. ಇವರು ನಮ್ಮ ಟೀಮ್ ಲೀಡರು ಸುನಿಲ್ ರೆಡ್ಡಿ ಅಂತ. ವಾವ್, ಕಾಡು ಒಳಗಡೆ ನಮ್ಮ ರೈಡ್. ಓ ಮೈ ಗಾಡ್. ಹಾಂ, ಅದೇ ಇಲ್ಲ, ಇದೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಯಾರು? ಆ ಹುಡುಗ ಹೇಳ್ತಿ. ಅದೇ ಇದು ನೀರು ಹೋಗೋಕ್ಕೆ ಮಾಡ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ. ಅಲ್ಲಿ ಕಷ್ಟ ಇದೆ ಗುರು. ಹಾಂ, ಇದು ಸ್ವಲ್ಪ ಕಷ್ಟ ಇದೆ, ಹೋಗೋದು ಕಷ್ಟ. ಹೋಗಲ್ಲ ಗಾಡಿ. ಅಯ್ಯಪ್ಪ, ಸೊ ಇಲ್ಲಿ ಆ್ಯಕ್ಚುಲಿ ರೋಡ್ ಇತ್ತು, ಮಳೆಗೆ ಫುಲ್ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ರಿಟರ್ನ್ ಹೋಗಬೇಕು, ಇಲ್ಲಾಂದರೆ ರೋಡ್ ಮಾಡಿಕೊಂಡು ಮುಂದೆ ಸಾಗಬೇಕು. ಸೊ ಹೆಂಗೆ ಒಬ್ಬರು ಬೈಕ್ ತಗೊಂಡು ಸಂಪತ್ ಅವ್ರು ಇಲ್ಲಿ ತನಕ ಬಂದವ್ರೆ. ಸೊ ನೋಡಿ ಗಾಡಿ ಎಷ್ಟರ ಮಟ್ಟಿಗೆ ಇದು ಬರೀ ಮರಳಿದೆ, ಎಷ್ಟರ ಮಟ್ಟಿಗೆ ಕೆಳಗಡೆ ಹೋಗಿದೆ ಅಂತ. ಸೊ ಬೇರೆ ಗಾಡಿ ಬರೋದು ಇಟ್ಸ್ ಇಂಪಾಸಿಬಲ್. ಹಿಮಾಲಯನ್ನೇ ಇಟ್ಸ್ ನಾಟ್ ಪಾಸಿಬಲ್, ಅಂದರೆ ಇಟ್ಸ್ ಇಂಪಾಸಿಬಲ್. ವೆಯ್ಟ್ ಇವಾಗೇನು? ಓ ಸ್ನಾನ ಒಂದು ಇದು ಮಾಡ್ಬೋದು. ಕಲ್ಲಿದೆಯಲ್ಲ, ತೆಳ್ಳಗಿರೋ ಕಲ್ಲು ಹಿಂಗೆ ಇಟ್ಬಿಟ್ರೆ ಗಾಡಿ ಹತ್ಬಿಡುತ್ತೆ ಮೇಲೆ. ಓ ಸ್ವಲ್ಪ ಓಕೆ ಸರ್. ರೆಡಿ? 1 2 3. ಹಾಂ, ಪಾಡು ನುಗ್ಲೆ ಪೋಡು.
ಗೇರಲ್ಲಿದೆಯಾ? ನಂದು ಫುಲ್ ಹೋಯ್ತು. ಅಯ್ಯೋ ಸಾರಿ. ಬೈಕ್ನ ಈ ಕಡೆ ಬನ್ರಿ, ಪರವಾಗಿಲ್ಲ, ಅದೇನು ಬೀಳೋದಿಲ್ಲ, ಬಾ, ನಾವು ಇದೀವಿ, ಇಟ್ಕೊಳ್ತೀವಿ. ಹೋಗೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಅಲ್ಲಿ ತನಕನೂ ರೋಡ್ ಡ್ಯಾಮೇಜ್ ಇದೆ ಅಂತೆ ಮಳೆ ಬಂದಿರೋದಕ್ಕೆ. ಸೊ ಮೇ ಬಿ ಇದೆ ಈ ಟ್ರೈಲ್ಸ್ದು ಎಕ್ಸಿಟ್ ಪಾಯಿಂಟಿಂದ ಆಗೋಣ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಈ ಗಾಡಿ ತಂದಿರೋದನ್ನ ರಿಟರ್ನ್ ತೊಗೊಂಡೋಗ್ಬೇಕು ಇವಾಗ. ಸರಿ ಇಲ್ಲ ಫೋಟೋಗ್ರಾಫರ್ಸ್. ನೋಡಿ ಗೈಸ್, ಇಷ್ಟೊಂದು ರಿಸ್ಕ್ ತಗೊಂಡು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಎಲ್ಲ ಬರಬಾರ್ದು, ಸೆನ್ಸರ್ ಇಲ್ಲ. ನೀರು ನೋಡಕ್ ಬಂದ್ವಿ, ಚೆನ್ನಾಗಿಲ್ಲ ನೀರು. ಅಲ್ಲಿ ದೇವಸ್ಥಾನ ಅಂತ ಬಂದಿದ್ದು, ದೇವಸ್ಥಾನಕ್ಕೆ ಸೋಪ್ ಕೊಡ್ಲಾ? ಸೋಪ್ ಇದೆಯಾ? ಸೋಪ್ ಕೊಡ್ಲಾ? ಸೋಪ್ ಇದೆಯಾ? ಫಸ್ಟ್ ಟೈಮ್ ತೊಳ್ದಿದ್ದೀನಿ, ಮೊನ್ನೆ ಆಫ್ ರೋಡ್ ಶೂ ತೊಳ್ದಿರ್ಲಿಲ್ಲ. ಸೋಪ್ ಇದೆ, ಕೊಡ್ಲಾ? ಇಲ್ಲ, ಲಾಸ್ಟ್ ಟೈಮ್ ಆಫ್ ರೋಡ್ ಆದ್ಮೇಲೆ ಶೂ ತೊಳ್ದಿರ್ಲಿಲ್ಲ, ಇವತ್ತು ತೊಳೆದೆ. ಸೊ ಗೈಸ್, ನಮ್ಮ ಆಫ್ ರೋಡ್ ಟ್ರಯಲ್ಸಲ್ಲಿ 3ನೇ ಟ್ರಯಲ್ ಸ್ವಲ್ಪ ರಿಸ್ಕಿ ಇತ್ತು. ಯಾಕೆಂದರೆ ಮಳೆ ಬಂದ್ಬಿಟ್ಟು ಇರೋ ರೋಡು ಕಿತ್ಕೊಂಡು ಹೋಗಿತ್ತು. ಸೊ ಹೊಳೆ ಸ್ವಲ್ಪ ನೀರಲ್ಲಿ ಇಳಿಸ್ಬಿಟ್ಟು ಗಾಡಿ ಮೂವ್ ಮಾಡೋ ಆಪ್ಷನ್ ಇತ್ತು. ಬಟ್ ಅದು ಒಂದು ಗಾಡಿನ ಟ್ರೈ ಮಾಡಿದ್ವಿ, ನಮ್ಮ ಸಂಪತ್ ಭಾಯ್ ಅವ್ರದ್ದು ಹಿಮಾಲಯನ್. ಬಟ್ ಅದೇನಾಯಿತು ಅಂದರೆ ಅದರಲ್ಲಿ ಕಲ್ಲಿಲ್ಲ, ಕೆಳಗಡೆ ಫುಲ್ಲು ಮಣ್ಣು ಮತ್ತು ಮರಳು, ಅಂದರೆ ಹೊಯ್ಗೆ ಮಿಕ್ಸ್ ಇರುತ್ತೆ. ಸೊ ಹಾಗಾಗಿ ಗಾಡಿ ಕಂಪ್ಲೀಟ್ ಎಕ್ಸ್ಲೇಟ್ರ್ ಕೊಟ್ಟರೆ ಕಂಪ್ಲೀಟ್ ಡೌನ್ಗೆ ಹೋಗ್ತಾಯಿತ್ತು, ಫುಲ್ ಕೆಳಗಡೆ. ಸೊ ಹಾಗಾಗಿ ನಾವು ಅದು ಟ್ರಯಲ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಒಂದು ಗಾಡಿನ ಅರ್ಧಕ್ಕೆ ತೊಗೊಂಡೋಗಿ ರಿಟರ್ನ್ ತೊಗೊಂಬರೋದು ತುಂಬ ರಿಸ್ಕ್ ಆಗೋಯ್ತು, ನೀವು ನೋಡಿದ್ರಿ. ಸೊ ಇವಾಗ ನಮ್ಮ ಡೆಸ್ಟಿನೇಷನ್ ಲಂಚ್ ಮುಗಿಸ್ಕೊಂಡು ಡೈರೆಕ್ಟು ಬೆಂಗಳೂರಿಗೆ. ಒಂದು ಕಡೆ ಊಟಕ್ಕೆ ಬಂದ್ವಿ, ಫ್ಯಾಮಿಲಿ ಡಾಬಾ, ಸಾಕಾಗಿದೆ. ತುಂಬ ಹಸುವಾಗಿತ್ತು. ಸೊ ನೈಸ್. ಹೆವಿ ಬಿಸಿಲು ಇವತ್ತು, ಹೆವಿ ಅಂದರೆ ಹೆವಿ ಬಿಸಿಲು. ಯಾಕೆ ಬ್ರೋ ಬಿಸಾಡ್ತಾ ಇದ್ದೀರಾ ಫೋನು? ಓಕೆ. ಊಟ ಆಯಿತು, ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. 17 ಮೆಂಬರ್ಸ್ ಇದ್ವಿ. ಸೊ ರೋಟಿ, ಚಿಕನ್ ಕರಿ ಮತ್ತು ಫ್ರೈಡ್ ರೈಸ್ ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡಿದ್ವಿ. ಸೊ ಔಟ್ ಆಫ್ 10 ಐ ವಿಲ್ ಗಿವ್ 5. ಸಕ್ಕತ್ತಾಗಿದೆ ಅಂತ ಏನಿಲ್ಲ, ನಾರ್ಮಲ್ ಆಗಿತ್ತು. ಇಲ್ಲಿಂದ ನನ್ನ ಮನೆಗೆ 75 ಕಿಲೋಮೀಟರ್ ಇದೆ.
Hey